ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ದೀಪಾವಳಿಯ ಅಂದ ಹೆಚ್ಚಿಸುವುದು ಚಂದದ ಹಣತೆಗಳು. ಸದ್ಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋ ಬಣ್ಣದ ಹಣತೆಗಳನ್ನು ತಯಾರಿಸಿ ವಿದ್ಯಾರ್ಥಿನಿಯೊಬ್ಬಳು ಮನೆಗೆ ಆಸರೆಯಾಗುತ್ತಿದ್ದಾಳೆ. ಹಣತೆ ಬೆಳಗಿದಂತೆ ತನ್ನ ಕನಸು ಬೆಳಗಬಹುದು ಅಂತ ಆಶಾವಾದದಲ್ಲಿದ್ದಾಳೆ. ಬೆಳಕಿನ ಹಬ್ಬ ದೀಪಾವಳಿಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಹಬ್ಬದ ಅಂದವನ್ನ ಇಮ್ಮಡಿಗೊಳಿಸೋದು ಬೆಳಕಿನ ಹಣತೆಗಳು. ಸದ್ಯ ಮಾರುಕಟ್ಟೆಯಲ್ಲಿ ಬಣ್ಣ ಬಣ್ಣದ ಹಣತೆಗಳಿಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಹೀಗಾಗಿ ವಿದ್ಯಾರ್ಥಿನಿಯೊಬ್ಬಳು ಮನೆಯ ಬಡತನಕ್ಕೆ ನೆರವಾಗಬೇಕು, ತನ್ನ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಬೇಕು, ಸುಂದರ ಕನಸನ್ನ ಇಟ್ಕೊಂಡು ಹಣತೆಗಳಿಗೆ ವಿವಿಧ ವಿಧವಾದ ಬಣ್ಣವನ್ನ ಬಳಿದಿದ್ದಾಳೆ. ಹೌದು, ಹೀಗೆ ಹಣತೆಗಳಿಗೆ ಹಣತೆ ಬಣ್ಣಗಳ ಚಿತ್ತಾರ ಬಿಡಿಸುವ ಈಕೆಯ ಹೆಸರು ರಕ್ಷಾ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕೊಪ್ಪಲಂಗಡಿ ನಿವಾಸಿ. ಪ್ರಸ್ತುತ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ಫೈನ್ ಆರ್ಟ್ಸ್ 2ನೇ ವರ್ಷದ ವ್ಯಾಸಂಗ ಮಾಡ್ತಿರುವ ಈಕೆಗೆ ಬಾಲ್ಯದಿಂದಲೂ ಚಿತ್ರ ಬಿಡಿಸೋದು ಅಂದ್ರೆ ಪಂಚಪ್ರಾಣ. ಅಂಗವಿಕಲ ತಂದೆ, ಕೂಲಿ ಕೆಲಸ ಮಾಡೋ ತಾಯಿ, ಕಾಲೇಜು ವ್ಯಾಸಂಗ ಮಾಡೋ ತಮ್ಮ, ಇವರೊಂದಿಗೆ ಬಾಡಿಗೆ ಮನೆಯಲ್ಲಿ ಬಡತನ ಜೀವನ ನಡೆಸುವ ರಕ್ಷಾ ತನ್ನ ವಿಶಿಷ್ಟ ಚಿತ್ರಕಲೆಯನ್ನೇ ಬಂಡವಾಳವನ್ನಾಗಿಸಿ ಹಣತೆಗಳಿಗೆ ಬಣ್ಣ ಬಳಿದು ಮಾರಾಟಕ್ಕೆ ಇಳಿದಿದ್ದಾಳೆ. ಬೆಂಗಳೂರಿನಿಂದ ಕಚ್ಚಾ ಮೆಟೀರಿಯಲ್ಸ್ ತರಿಸಿ ಮನೆಯಲ್ಲೇ ಹಣತೆಗಳಿಗೆ ವಿವಿಧ ಬಣ್ಣ ಬಳಿದು ಹಣತೆಗಳ ಮೆರುಗನ್ನ ಹೆಚ್ಚಿಸುತ್ತಿದ್ದಾಳೆ. ಈಕೆಯ ಕೈ ಚಳಕದಿಂದ ಮೂಡಿ ಬರೋ ಬಣ್ಣ ಬಣ್ಣದ ಹಣತೆಗಳಿಗೆ ಕರಾವಳಿ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಭಾರೀ ಬೇಡಿಕೆ ಇದೆಯಂತೆ. ಹೀಗಾಗಿ ಸದ್ಯ ಫುಲ್ ಬ್ಯುಸಿ ಆಗಿದ್ದಾಳೆ ರಕ್ಷಾ. ಯಾನಿತ್ತೆ ಪ್ರೆಸೆಂಟೆಡ್ ಆಳ್ವಾಸ್ ಕಾಲೇಜ್ ಕಲ್ತೊಂದುಲ್ಲೆ, ಡಿಗ್ರಿ ಮಲ್ತೊಂದುಲ್ಲೆ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಬಂದು ಪನ ಪೇಂಟಿಂಗ್ ಆರ್ಟ್ ಫೀಲ್ಡ್ ಹೈಯರ್ ಡಿಗ್ರಿ ಮಲ್ತೊಂದುಲ್ಲೆ. ಸೊ ನೆಕ್ಸ್ಟ್ ಮಾಸ್ಟರ್ಸ್ ಕೂಡ ಮಲ್ಪೊಡು ಬಂದು ಆಸೆ ಉಂಡು. ಬೊಕ್ಕ ಇತ್ತೆ ದೀಪಾವಳಿಗೆ ಹಣತೆದ ಹೊಸತ್ ವರ್ಕ್ ಮಲ್ತೊಂದುಲ್ಲ. ಸೊ ಐಕೆ ಎಡ್ಡೆ ರೆಸ್ಪಾನ್ಸ್ಲ ಬರೋದುಂಡು, ಆರ್ಡರ್ಸ್ಲ ಎಡ್ಡೆ ಬರೋದುಂಡು ಪೂರ ಕಟ್ಟಿಟ್ಟಿಲ್ಲ. ಸೊ ದಿಯಾಸಡ್ ಬೇತೆ ಬೇತೆ ವೆರೈಟಿ ಉಂಡು, ಎಲ್ಲಿಯ ಬೊಕ್ಕ ಮೀಡಿಯಮ್ ಮಲ್ಲ ಸೈಜ. ಸೊ ಅವೇನು ಪೂರ ಮಲ್ತೊಂದುಲ್ಲ ಎಂಕುಲು. ಬೊಕ್ಕ ಎಂಕುಲು ಕಾಪು ಕೊಪ್ಪಲಂಗಡಿ ಉಪ್ಪುನು, ರೆಂಟ್ ಹೌಸ್ ಉಪ್ಪುನು, ಪಪ್ಪ ಹ್ಯಾಂಡಿಕ್ಯಾಪ್ ಅಂಚ ಆರು ಇಲ್ಲಾಡು ಉಪ್ಪುನು. ಬೊಕ್ಕ ಅಮ್ಮ ಮುಲ್ಪನೆ ಕೈತಳ್ಳು ಬೇಲೆಗೆ ಪೋಪೇರು. ಮೆಗ್ಗೆ ಡಿಪ್ಲೊಮಾ ಮಲ್ತೊಂದುಲ್ಲೆ, 2nd ಇಯರ್ ಡಿಪ್ಲೊಮಾ. ಸೊ ಯಾನ್ ಪಾರ್ಟ್ ಟೈಮ್ ಆರ್ಟ್ ವರ್ಕ್ ಮಲ್ಪೆ ಎನ್ನ ಎಕ್ಸ್ಪೆನ್ಸ್ಗೆ ಬರೋ ಅಂತ ಯೂಸ್ ಆಪುಣ ಅಂಚ. ಎಂಕ ಅವು ಎಂದು ಎನ್ನ ಡಿಗ್ರಿ ಆಯ್ಬೊಕ್ಕ ನಾನು 2 ವರ್ಷ ಇವನ್ ಮೈಸೂರು ಮಾಸ್ಟರ್ ಡಿಗ್ರಿ ಮಲ್ಪಡೊಂದಿಲ್ಲ. ಇವನ್ ಪೇಂಟಿಂಗ್ ಸ್ಪೆಷಲೈಸೇಷನ್ ಇವನ್ ಎಂಕಲ್ ರೆಂಟ್ ಹೌಸ್ ಉಪ್ಪುನು. ಸೊ ಒಂಜಿ ಇಲ್ಲಿ ಮಲ್ಪೊಡು ಬಂದ್ಲ ಆಸೆ ಉಂಡು. ನೆಕ್ಸ್ಟ್ ಒಂದು ಆರ್ಟಿಸ್ಟ್ ಫೀಲ್ಡ್ ಬತ್ತಿ ಬೊಕ್ಕ ಹಣತೆಗೆ ಈ ವರ್ಷ ಲಾಸ್ಟ್ ಇಯರ್ ಎಲ್ಲ ಮಸ್ತ್ ಎಂಕ್ ರೆಸ್ಪಾನ್ಸ್ ಬೈದನು. ಹಣತೆ ಆ್ಯಕ್ಚುಲಿ ಮಸ್ತ್ ಜನ ಬಲ್ಕ್ ಇರುವ ಮುಪ್ಪ ಮಲ್ಪನೆಲ್ಲ 100 ಪೂರ ಅಂಚ ಎಂಕ್ ಆರ್ಡರ್ಸ್ ಕೊರೊಂದಿಲ್ಲ ಈ ಸರಿ. ಕುಂದಾಪುರ, ಬಜ್ಪೆ, ಮ್ಯಾಂಗ್ಳೂರು ಕೆಲವು ಕಡೆ ಇಟ್ಟಿದ್ದು ಪೂರ ಎಡ್ಡೆ ರೆಸ್ಪಾನ್ಸ್ ಬೈದನು ಈ ಸರಿ. ಸೊ ಮಸ್ತ್ ದಿಯಾಸ್ ಉಂಡು. ರಕ್ಷಾಳಿಗೆ ಸ್ವಂತ ಸೂರು ಕಟ್ಟಿಕೊಳ್ಬೇಕು ಅಂತ ಕನಸಿದೆ. ಜೊತೆಗೆ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸೆ ಇದೆ. ಹೀಗಾಗಿ ರಾತ್ರಿ ಹಗಲೆನ್ನದೆ ಹಣತೆಗಳಿಗೆ ಚಿತ್ತಾರ ಬೆಳೆಸಿದ್ದಾರೆ. ಇವರ ಶ್ರಮಕ್ಕೆ ಬೆನ್ನೆಲುಬಾಗಿ ಸ್ನೇಹಿತರು ಸಾಥ್ ನೀಡುತ್ತಿದ್ದಾರೆ. ಪಂಡ ಆರು ಇಂಚ ಪಂಡ ಕಾಲೇಜ್ ಪೋಪಿನ ಪೂರ ಮಸ್ತ್ ಪ್ರಾಬ್ಲಮ್ ಆತಿತ್ತು. ಅಂಚ ಅಂಚ ವರ್ಕ್ ಪೂರ ಮಲ್ತದಂಜಿ ಆಗಲಿ ಬಾಡಿಗೆ ದಿಲ್ಲಡ್ ಲುಪ್ಪುನಕುಲು ಅಂಚ ಪಂಡಾರಿಗೆ ಸ್ವಂತ ಇಲ್ಲಿ ಕಟ್ನಲ್ಲ ಒಂಜಿ ಆಸೆ ಉಂಡು. ಐಕೊಂದು ಅಂತ ದಿಯಸ್ ಪೂರ ಪಂಡ ದಿವಾಲಿ ಬರ್ನಾಗ ಒಂಜಿ ದಿಯಸ್ ಮಾರ್ದಂತೆ ಬತ್ತಿನ ಅಮೌಂಟ್ ಅಂತ ಕಾಲೇಜಿಗೆ ಫೀಸ್ಗೆ ಇಂಚ ಆರಿಗೆ ಇಂಚ ಖರ್ಚಿ ಪೂರ ಹೆಲ್ಪ್ ಆಪುನ ಅಂಚ ಎಂಗುಲು ಅಂತ ಹೆಲ್ಪ್ ಮಲ್ಪು ಅಂತ ಬರ್ಪಿಂಗ್ ಒಕ್ಕ ವರ್ಕ್ ಪೂರ ಎಂಗುಲು ಮಲ್ತೊಂದುಪ್ಪ. ನಾರ್ಮಲಿ ಪೇಂಟಿಂಗ್ ಮತ್ತು ಮಲ್ತೊಂದುಪ್ಪ 6 ಸೇರ್ದು ಮತ್ತು ಹೆಲ್ಪ್ ಮಲ್ತೊಂದುಪ್ಪ. ಒಕ್ಕ ಕಾಲೇಜ್ ಹೆವಿ ಇಂದಿಜ್ಜೆ ಅವರಿಗೆ ಪಂಡ ನೈಟ್ ಬತ್ತದು ಇಂದ ಮಾರ್ನಿಂಗ್ ಪೊಡ್ದು ವರ್ಕ್ ಮಲ್ತು ಮತ್ತು ಪೋಪೆ ಲೇಟ್ ನೈಟ್ ಅಂತ ವರ್ಕ್ ಪೂರ ಮಲ್ಪಬೇಕು ನೈಟ್ ಪೂರ ಕುಲ್ಲುದು ಅಂತ. ಪಪ್ಪ ಪಂಡಾರ್ನ ಹ್ಯಾಂಡಿಕ್ರಾಫ್ಟ್ ಅಮ್ಮ ಒಂಚೂರು ಬೇಲೆ ಪೋಪೆ ಆಂಡ ಒಂಜಿ ಮೇರ್ನನೆ ಒಂಜಿ ಸ್ವಂತ ಕಾಲ್ಡು ಉಂತದೊಂಜಿ ಮಲ್ಪುಗಂದ ಮೇರ್ನೊಂದು ಆಸೆ. ಅಂದಹಾಗೆ ವಿದ್ಯಾಭ್ಯಾಸ ಜೊತೆಗೆ ತನ್ನ ವಿಶಿಷ್ಟ ಕಲೆಯನ್ನ ಬಳಸಿಕೊಂಡು ಮನೆಯವರಿಗೆ ನೆರವಾಗುವ ರಕ್ಷಾ ಇತರರಿಗೂ ಮಾದರಿ. ದೀಪಾವಳಿಯಲ್ಲಿ ಬಣ್ಣ ಬಣ್ಣದ ಹಣತೆಗಳು ಬೆಳಕಿದಂತೆ ಈಕೆಯ ಜೀವನವೂ ಬೆಳಗಲಿ, ಕಂಡ ಕನಸು ನನಸಾಗ್ಲಿ ಅನ್ನೋದು ನಮ್ಮ ಆಶಯ. ಪ್ರಮೋದ್ ಕಟಪಾಡಿ, ನಮ್ಮ